ಪ್ರಖ್ಯಾತ ದ್ವಿಚಕ್ರ ವಾಹನ ಸಂಸ್ಥೆ ಹೀರೋ ಮೋಟೋಕಾರ್ಪ್ ಮತ್ತೊಂದು ನೂತನ ಸ್ಕೂಟರ್ ಅನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಇಂಡಿಯಾಸ್ ಫಸ್ಟ್ ಫ್ಯೂಯಲ್ ಇಂಜೆಕ್ಷನ್ ಸ್ಕೂಟರ್ ಎನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಮ್ಯಾಸ್ಟ್ರೋ ಎಡ್ಜ್ 125cc ಸ್ಕೂಟರ್ ಮಂಗಳೂರಿಗೆ ಲಗ್ಗೆ ಇಟ್ಟಿದೆ. ಹೀರೋ ಮೋಟೋಕಾರ್ಪ್ನ ಅಧಿಕೃತ ಶೋರೂಮ್ ತ್ರಿಭುವನ್ ಮೋಟಾರ್ಸ್ನಲ್ಲಿ ನೂತನ ಸ್ಕೂಟರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ರೆಡ್ FM ಪ್ರೆಸೆಂಟ್ಸ್ ವಾಯ್ಸ್ ಆಫ್ ಡೆಸ್ಟಿನಿ ಕಾರ್ಯಕ್ರಮವೂ ನಡೆಯಿತು. ಹೌದು, ನಗರದ ಕೊಟ್ಟಾರದಲ್ಲಿರುವ ಹೀರೋ ಮೋಟೋಕಾರ್ಪ್ನ ಅಧಿಕೃತ ಶೋರೂಮ್ ತ್ರಿಭುವನ್ ಮೋಟಾರ್ಸ್ ಮಂಗಳೂರಿನಲ್ಲಿಯೇ ಅತಿ ಹೆಚ್ಚು ಹೀರೋ ಡೆಸ್ಟಿನಿ 125cc ಸ್ಕೂಟರ್ ಅನ್ನ ಮಾರಾಟ ಮಾಡಿದ ಶೋರೂಮ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ನಿಟ್ಟಿನಲ್ಲಿ ಹೀರೋ ಡೆಸ್ಟಿನಿ ಗ್ರಾಹಕರ ಅನುಭವವನ್ನು ಹಂಚಿಕೊಳ್ಳುವ ನಿಟ್ಟಿನಲ್ಲಿ ವಾಯ್ಸ್ ಆಫ್ ಡೆಸ್ಟಿನಿ ಕಾರ್ಯಕ್ರಮ ಮಂಗಳೂರಿನ ಪ್ರತಿಷ್ಠಿತ ರೇಡಿಯೋ ಸ್ಟೇಷನ್ ರೆಡ್ FM ಸಹಯೋಗದೊಂದಿಗೆ ತ್ರಿಭುವನ್ ಮೋಟಾರ್ಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ಹೀರೋ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಗುರುರಾಜ್ ಜೋಶಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಅನೇಕ ಗ್ರಾಹಕರು ತಮ್ಮ ಡೆಸ್ಟಿನಿ ಅನುಭವವನ್ನ ರೇಡಿಯೋ ಮೂಲಕ ಲೈವ್ ಆಗಿ ಹಂಚಿಕೊಂಡರು. ಡಿಕ್ಕಿ ಒಳಗೆ ಲೈಟ್ ಇದೆ, ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು. ಮತ್ತು ತುಂಬ ಪೆಟ್ರೋಲ್ ಸೇವರ್ ಅಂತ ಹೇಳ್ಬೋದು, ಯಾಕೆಂದರೆ ನಾವೀಗ ಸಿಗ್ನಲಲ್ಲಿ ಸಿಕ್ಕಾಕ್ಬಿಡ್ತೇವೆ ಯಾವಾಗಲೂ. ಸೊ ಆಗ ಆಟೋಮೆಟಿಕ್ ಆಗಿ ಆನ್ ಆಫ್ ಮಾಡುವಂಥ ಬಟನ್ ಸಿಸ್ಟಮ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಆಲ್ ಓವರ್ ವೆರಿ ಗುಡ್. ಸೊ ಹಾಗೆ ಅದರ ಫೀಚರ್ಸ್ ಎಲ್ಲ ನಮಗೆ ತುಂಬ ಇಷ್ಟ ಆಗಿದೆ. ಸೊ ಹಾಗೆ ಹೀರೋ ಡೆಸ್ಟಿನಿ 125 ಇನ್ನೊಂದು ಫೀಚರ್ ಏನು ಅಂತ ಹೇಳಿದ್ರೆ, ಈಗ ಪೆಟ್ರೋಲ್ ಪಂಪ್ಗಳಲ್ಲಿ ಸಾಧಾರಣವಾಗಿ ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಹಾಕಿ ಗಿಡಿಬೇಕಾಗುತ್ತೆ ವೆಹಿಕಲ್ ಇಂದ. ಬಳಿಕ ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಪಡೆದುಕೊಂಡು ಸಂಭ್ರಮಿಸಿದ್ರು. ಬಳಿಕ ಮಂಗಳೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಮ್ಯಾಸ್ಟ್ರೋ ಎಡ್ಜ್ 125cc ಸ್ಕೂಟರ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಇದೇ ವೇಳೆ ಗ್ರಾಹಕರ ಜೊತೆಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಹೀರೋ ಮೋಟೋಕಾರ್ಪ್ನ ಏರಿಯಾ ಮ್ಯಾನೇಜರ್ ಗುರುರಾಜ್ ಜೋಶಿ ಅವರು, ಮಂಗಳೂರಿನ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಮ್ಯಾಸ್ಟ್ರೋ ಎಡ್ಜ್ 125cc ಇಂಡಿಯಾದ ಫಸ್ಟ್ ಫ್ಯೂಯಲ್ ಇಂಜೆಕ್ಷನ್ ಸ್ಕೂಟರ್ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಬ್ಲ್ಯಾಕ್ ವಿತ್ ರೆಡ್ ಮತ್ತು ವೈಟ್ ವಿತ್ ಬ್ರೌನ್ ಎನ್ನುವ 2 ಶೇಡ್ಗಳಲ್ಲಿ ಲಭ್ಯವಿದೆ. ಫ್ರಂಟ್ ಬ್ಯಾಕ್ ಎರಡೂ ಕೂಡ ಟ್ಯೂಬ್ಲೆಸ್ ಟೈರ್ ಅನ್ನ ಹೊಂದಿದ್ದು, ಯಾವುದೇ ಕಠಿಣ ರಸ್ತೆಯಲ್ಲಿ ಸುಲಭವಾಗಿ ಚಲಿಸಲು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅನ್ನ ಹೊಂದಿದೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ವಿತ್ ಡಿಸ್ಕ್ ಬ್ರೇಕ್ ಅನ್ನ ಹೊಂದಿದ್ದು, ಅತ್ಯಾಧುನಿಕ ತಂತ್ರಜ್ಞಾನ ಸೇವೆಯೊಂದಿಗೆ ಸ್ಕೂಟರ್ ಲಭ್ಯವಿದೆ ಎಂದು ಹೇಳಿದರು. ಇಂಡಿಯಾಸ್ ಫಸ್ಟ್ ಫ್ಯೂಲ್ ಇಂಜೆಕ್ಷನ್ ಸ್ಕೂಟರ್ ಬಂದ್ಬಿಟ್ಟಿದ್ದು. ಸೊ ಔಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಸ್ಕೂಟರ್ಸ್ ಇವೆ, ಆ ಸ್ಕೂಟರ್ಸಲ್ಲಿ ಫಸ್ಟ್ ಟೈಮ್ ಹೀರೋ ಮೋಟೋಕಾರ್ಪ್ ಇಂದ ಫ್ಯೂಲ್ ಇಂಜೆಕ್ಷನ್ ಟೆಕ್ನಾಲಜಿಯಿಂದ ಒಂದು 125cc ಸ್ಕೂಟರ್ಸ್ ಒಂದು ಲಾಂಚ್ ಮಾಡಿದ್ದೀವಿ ನಾವು. ಈ ವೆಹಿಕಲ್ ಬಗ್ಗೆ ಸ್ವಲ್ಪ ಹೇಳೋಕೆ ನಿಮ್ಮ ಎದುರುಗಡೆ ನೋಡ್ತಾ ಇರ್ಬೋದು ನೀವು. ವೆಹಿಕಲ್ ಇದನ್ನು ಡ್ಯೂಯಲ್ ಟೋನಲ್ಲಿ ಬರುತ್ತೆ, ಎರಡು ಕಲರಲ್ಲಿ ವೆಹಿಕಲ್ ಅವೈಲೇಬಲ್ ಇರುತ್ತೆ. ಒಂದು ಬ್ಲ್ಯಾಕ್ ವಿತ್ ರೆಡ್ ಆ್ಯಂಡ್ ಬ್ಲೂ ವಿತ್ ಬ್ರೌನ್, ಸೊ ಈ ವೈಟ್ ವಿತ್ ಬ್ರೌನ್, ಎರಡು ವೆಹಿಕಲಲ್ಲಿ 2 ವೇರಿಯಂಟಲ್ಲಿ ಇರುತ್ತೆ ನಿಮಗಿದು. ಇದರಲ್ಲಿ ಸ್ವಲ್ಪ ಪ್ರತ್ಯೇಕ ಫೀಚರ್ಸ್ ಏನಂತಂದರೆ ಟ್ಯೂಬ್ಲೆಸ್ ಟೈರಲ್ಲಿ ಬರುತ್ತೆ ನಿಮಗೆ. ಫ್ರಂಟ್ ಬ್ಯಾಕ್ ಎರಡೂ ಟ್ಯೂಬ್ಲೆಸ್ ಟೈರ್ ಇರುತ್ತೆ. ಫ್ರಂಟಲ್ಲಿ ನಿಮಗೆ LED ಹೆಡ್ಲೈಟ್ಸ್ ಆ್ಯಂಡ್ LED ಟೇಲ್ ಲೈಟ್ಸ್ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ. ಅದಲ್ಲದೆ ನಿಮಗೆ ಸಸ್ಪೆನ್ಷನ್ ನೋಡಿದ್ರೆ ನಿಮಗೆ ಲೇಟೆಸ್ಟ್ ಮೋಟರ್ ಸೈಕಲ್ಸಲ್ಲಿ ಯಾವ ಥರ ನಿಮಗೆ ಸಸ್ಪೆನ್ಷನ್ ಇರುತ್ತೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಕಾರ್ಯಕ್ರಮದಲ್ಲಿ ಲಕ್ಕಿ ಡ್ರಾ ಮೂಲಕ ಆಯ್ಕೆಗೊಂಡ ಲಕ್ಕಿ ಕಸ್ಟಮರ್ಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಸಂದರ್ಭ ಹೀರೋ ಮೋಟೋಕಾರ್ಪ್ನ ಟೆರಿಟರಿ ಮ್ಯಾನೇಜರ್ ವಿಷ್ಣು, ಝೋನಲ್ ಮ್ಯಾನೇಜರ್ ಪ್ರತೀಕ್ ಫಾರೂಕ್, ಮ್ಯಾನೇಜಿಂಗ್ ಪಾರ್ಟ್ನರ್ಗಳಾದ ಮಿಥುನ್ ಚೌಟ, ನಿಧಿ ಚೌಟ, ರೆಡ್ ಎಫ್ಎಂನ ಆರ್ಜೆಗಳಾದ ಪ್ರಸನ್ನ ಮತ್ತು ತ್ರಿಶೂಲ್ ಉಪಸ್ಥಿತರಿದ್ದರು.
ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.